ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 111ನೇ ಶಾಖೆಯನ್ನು ಮಣಿಪಾಲದ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಎಂಐಟಿ ಎದುರಿನ ಮೈದಾನದಲ್ಲಿ ನವೋದಯ ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 111ನೇ ಶಾಖೆಯನ್ನು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಭದ್ರತಾ ಕೋಶವನ್ನು ಶಾಸಕ ಕೆ ರಘುಪತಿ ಭಟ್ ಅವರು ಉದ್ಘಾಟಿಸಿದರು. ಬ್ಯಾಂಕಿನ ಲಾಕರ್ ವ್ಯವಸ್ಥೆಯನ್ನು ನಾಡೋಜ ಡಾ ಜಿ ಶಂಕರ್ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಸಚಿವ ಸುನಿಲ್ ಕುಮಾರ್ ಅವರು ಮಾತನಾಡಿ, ಮಹಿಳೆಯರನ್ನ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಶಕ್ತರನ್ನಾಗಿಸುವುದು ರಾಜ್ಯ ಸರ್ಕಾರದ ಆಶಯವಾಗಿದೆ. ಮಹಿಳೆಯರಿಗೆ ಹಣಕಾಸಿನ ವ್ಯವಹಾರ ವಹಿಸಿದಲ್ಲಿ ಸುಲಲಿತ ನಿರ್ವಹಣೆ ಸಾಧ್ಯ. ರಾಜ್ಯದಲ್ಲಿ ಮಹಿಳಾ ಬ್ಯಾಂಕ್ ರಚಿಸುವ ಆಶಯದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೂಲ ಬಂಡವಾಳ ಮೀಸಲಿಟ್ಟಿದ್ದಾರೆ. ತನ್ಮೂಲಕ ಸರ್ಕಾರ ಮಹಿಳಾ ಪರ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಆರ್ಥಿಕ ಚಟುವಟಿಕೆಗಳಿಗೆ ನೇತೃತ್ವವನ್ನು ವಹಿಸಲಿಕ್ಕೆ ಮಹಿಳೆಯರು ಇವತ್ತು ಸಶಕ್ತರು ಅನ್ನುವಂತಹ ಸಂದೇಶವನ್ನ ಇವತ್ತಿನ ಈ ಸಮಾವೇಶದ ಮುಖಾಂತರ ನೀವೆಲ್ಲರೂ ಕೂಡ ಕೊಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಮುಂದೆ ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರವನ್ನ ಇನ್ನಷ್ಟು ಅಭಿವೃದ್ಧಿಯನ್ನ ಪಡಿಸಬೇಕು ಅನ್ನುವಂತ ಹಿನ್ನೆಲೆಯಿಂದ ಒಂದು ಮಹಿಳಾ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಆಲೋಚನೆಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡೋದ್ರ ಮುಖಾಂತರ ಅದಕ್ಕೆ ಮೂಲ ಬಂಡವಾಳವನ್ನ 500 ಕೋಟಿ ರೂಪಾಯಿಯನ್ನ ಕೊಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಮಹಿಳಾ ಶಕ್ತಿಯು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನುವಂತ ಇಚ್ಛೆಯನ್ನ ಇವತ್ತಿನ ನಮ್ಮ ಸರ್ಕಾರ ಹೊಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಯೋಜನೆಯನ್ನ ಬ್ಯಾಂಕ್ ಅನ್ನು ಇವತ್ತು ರಾಜ್ಯದಲ್ಲಿ ಪ್ರಕಟೀಕರಣ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಮಹಿಳಾ ಪರವಾದಂತಹ ಸರ್ಕಾರ ಅನ್ನುವಂತ ಸಂದೇಶವನ್ನು ಈ ವರ್ಷದ ಬಜೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ಅನಂತರ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಮತ್ತು ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಎಂ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮಣಿಪಾಲವು ಅತ್ಯಂತ ಶ್ರೀಮಂತ ಪ್ರದೇಶ. ಯಾಕೆಂದ್ರೆ 40 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ನೀಡಿದ ಮತ್ತು 1000ಕ್ಕೂ ಅಧಿಕ ಖಾತೆ ತೆರೆದ ಕೀರ್ತಿ ಇಲ್ಲಿನ ಜನತೆಗೆ ಸಲ್ಲುತ್ತದೆ. 70 ಸ್ವಸಹಾಯ ಗುಂಪುಗಳು ರಚನೆಗೊಂಡಿವೆ ಎಂದು ಹೇಳಿದ್ರು. ಕೊರೋನಾದಲ್ಲಿ ಮೃತಪಟ್ಟಂತ ನನ್ನ ಕುಟುಂಬದ ಮಹಿಳೆಯರಿಗೆ ಮೃತಪಟ್ಟಲ್ಲಿ ನಾವು ನಮ್ಮ ಟ್ರಸ್ಟ್ನಿಂದ 25,000 ಕೊಟ್ಟಿದ್ದೇವೆ. ಯಾರನ್ನು ಕೇಳಿಲ್ಲ. ಎಲ್ಲಿ ನಮ್ಮ ನವೋದಯದವರು ಎಲ್ಲಿ ಆಕ್ಸಿಡೆಂಟ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಮೃತಪಟ್ಟವರಿಗೆ 1 ಲಕ್ಷ ಕೊಡ್ತೇವೆ. ಆರೋಗ್ಯಕ್ಕಾಗಿ ನಿಮಗೆ ವಿಮೆ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ. ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಕೊಟ್ಟವರು ನೀವು ಅಂತ ಹೇಳ್ತೇವೆ. ಇವತ್ತು ನಮ್ಮ ಅಟಲ್ ಪಿಂಚಣಿ ಯೋಜನೆ ಅನ್ನುವಂಥದ್ದು ದೇಶದಲ್ಲಿದೆ. ಅಟಲ್ ಪಿಂಚಣಿ ದೇಶದಲ್ಲಿ ಪ್ರಥಮವಾಗಿ ಒಂದು ಖರ್ಚು ಪ್ರಶಸ್ತಿಯನ್ನು ದೇಶದಲ್ಲಿ ಒಂದು ಸಹಕಾರಿ ಬ್ಯಾಂಕಿಗೆ ಕೊಟ್ಟದ್ದಿದ್ರೆ ಅದು ನಿಮ್ಮ ಸಹಕಾರಿ ಡಿಸಿಸಿ ಬ್ಯಾಂಕ್ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷದಲ್ಲಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸರಿಯಾಗಿ ನಮ್ಮವರೆಲ್ಲ ಕೆಲಸ ಮಾಡೋದ್ರಿಂದ ಈ ರೀತಿಯಾಗಿ ಆಗ್ತಾ ಇದೆ. ಇದೇ ವೇಳೆ ಡಾ ಎಂ ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಶಾಸಕ ಬೆಳ್ಳಿ ಪ್ರಕಾಶ್ ಅವರು ಮೊಬೈಲ್ ಬ್ಯಾಂಕ್ ಅನ್ನು ಉದ್ಘಾಟಿಸಿದರು. ಪ್ರಥಮ ಲಾಕರ್ ಕೀ ಹಸ್ತಾಂತರ ಮತ್ತು ಗೃಹ ಸಾಲ ಪತ್ರವನ್ನು ನಾಡೋಜ ಜಿ ಶಂಕರ್ ವಿತರಿಸಿದರು. ಮಣಿಪಾಲದ ವೈಷ್ಣವಿ ಭ್ರಮರಾಂಬಿಕೆ ಸ್ವಸಹಾಯ ಗುಂಪುಗಳನ್ನು ಉದ್ಘಾಟಿಸಲಾಯಿತು. ಕೋವಿಡ್ನಿಂದ ಮೃತಪಟ್ಟ 59 ಸಹಕಾರಿ ಸದಸ್ಯರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ, ನವೋದಯ ಜಂಟಿ ಬಾಧಿತ ಗುಂಪುಗಳಿಗೆ ಸಾಲ, ಉಚ್ಚಿಲ ಮಹಾಲಕ್ಷ್ಮಿ ದೇಗುಲದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿ, ಪೋಲಿಯೋ ಪೀಡಿತರಿಗೆ ಧನ ಸಹಾಯದ ಚೆಕ್ ವಿತರಿಸಲಾಯಿತು. ಬ್ಯಾಂಕ್ನಲ್ಲಿ 7,000 ರೂಪಾಯಿಗಿಂತ ಹೆಚ್ಚು ಠೇವಣಿ ನೀಡಿದ 25,000 ರೂಪಾಯಿಗಿಂತ ಅಧಿಕ ಮೊತ್ತದ ನಿರಕು ಠೇವಣಿ ನೀಡಿದ ಅದೃಷ್ಟಶಾಲಿಗಳನ್ನು ಆರಿಸಲಾಯಿತು. ಈ ಸಂದರ್ಭದಲ್ಲಿ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಸಿಇಒ ಸಿಎನ್ ದೇವರಾಜ್, ನಬಾರ್ಡ್ನ ಡಿಜಿಎಂ ಸಂಗೀತ ಕರ್ತಾ, ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ, ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಜಯಕರ್ ಶೆಟ್ಟಿ ಇಂದ್ರಾಳಿ,
ಹೆರ್ಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ದಿನಕರ್ ಶೆಟ್ಟಿ ಹೆರ್ಗಾ, ನಗರಸಭೆಯ ಅಧ್ಯಕ್ಷೆ ಸುಮಿತ್ರಾ ಆರ್ ನಾಯಕ್, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ನ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ಪ್ರಭಾರ ಸಿಒ ರವೀಂದ್ರ ಬಿ, ನಿರ್ದೇಶಕರಾದ ಬಿ ನಿರಂಜನ್, ಟಿಜಿ ರಾಜ್ ರಾಂಪಟ್, ಭಾಸ್ಕರ್ ಎಸ್ ಕೋಟ್ಯನ್, ಎಂ ವಾಜರಾಜ್ ಶೆಟ್ಟಿ, ರಾಜು ಪೂಜಾರಿ, ಶಶಿಕುಮಾರ್ ರೈ ಬಿ, ಎಸ್ಬಿ ಜಯರಾಮ್ ರೈ, ಬಿ ಅಶೋಕ್ ಕುಮಾರ್ ಶೆಟ್ಟಿ, ಮೋನಪ್ಪ ಶೆಟ್ಟಿ ಅಕ್ಕಾರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕರಾದ ಪ್ರವೀಣ್ ಬಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ನಿರ್ದೇಶಕ ಐಕಳಭವ ದೇವಪ್ರಸಾದ್ ಶೆಟ್ಟಿ ಬೆಳಪು ಸ್ವಾಗತಿಸಿದ್ರು. ಅಜಿತ್ ಕುಮಾರ್ ಕೊಕ್ಕಾಡೆ ನಿರೂಪಿಸಿದ್ರು. ಅಶೋಕ್ ಕುಮಾರ್ ಶೆಟ್ಟಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ.